ಕಸಬಾ ಹೋಬಳಿ ಬುಡುಗನಹಳ್ಳಿ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದ ನಾಮಕರಣ ಫಲಕ ಅನಾವರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಜಿ ಎಪಿಎಂಸಿ ಅಧ್ಯಕ್ಷರು ಹಾಗೂ ಹಾಲಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ನರಸಿಂಹರಾಜು ಅವರು ವಹಿಸಿದ್ದರು. ಅಂಬೇಡ್ಕರ್ ವೃತ್ತದ ನಾಮಫಲಕ ಉದ್ಘಾಟನೆಯನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ತುರುವೇಕೆರೆ ತಾಲೂಕು ಸಂಚಾಲಕರಾದ ಡಾಕ್ಟರ್ ಟಿ.ಆರ್. ಚಂದ್ರಯ್ಯನವರು ನೆರವೇರಿಸಿದರು. ಕರ್ನಾಟಕದ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಘಟನಾ ಸಂಚಾಲಕ ಕುಮಾರ್ ಕ್ರಾಂತಿ ಗೀತೆಯ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು. ಕಿರಣ್ ಕುಮಾರ್ ಸ್ವಾಗತವನ್ನು ಕೋರಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕ ಚಂದ್ರಯ್ಯ ಮಾತನಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅವರು ಶಕ್ತಿ. ಈ ವ್ಯಕ್ತಿಯು ಅಸ್ಪೃಶ್ಯತೆಯ ನೋವಿನಲ್ಲಿ ನೊಂದು ನಾವು ಜಾತಿಯಿಂದ ವಿಮುಕ್ತಿ ಹೊಂದಲು ಹೋರಾಟ ನಡೆಸಿದರು. ಶಾಲೆಯ ಮೆಟ್ಟಿಲನ್ನೇ ನೋಡದವರು ಇಂದು ಬಾಬಾ ಸಾಹೇಬರ ಹೋರಾಟದಿಂದ ವಿದ್ಯಾವಂತರಾಗುವ ಕಾಲ ಬಂತು ಎಂದರು. ಅಂಬೇಡ್ಕರ್ ಅವರು ಬಿಟ್ಟು ಹೋದ ಹೋರಾಟವನ್ನು ಇಂದು ಈ ಗ್ರಾಮದ ಯುವಕರು ಮುಂದುವರಿಸಬೇಕಿದೆ. ಈ ವೃತ್ತಕ್ಕೆ ಬಾಬಾ ಸಾಹೇಬರ ಹೆಸರನ್ನು ಇಟ್ಟಿದ್ದಾರೆ. ಮುಂದಿನ ದಿನಗಳಲ್ಲೂ ತಾವುಗಳು ವಿದ್ಯಾವಂತರಾಗಿ ಆರ್ಥಿಕವಾಗಿ ಸದೃಢರಾಗಿ ಎಂದರು. ಈ ಸಮಾರಂಭದಲ್ಲಿ ಬಾಣಸಂದ್ರ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಲೋಕೇಶ್, ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷರಾದ ನರಸಿಂಹಮೂರ್ತಿ, ತುಮಕೂರು ವಿಶ್ವವಿದ್ಯಾನಿಲಯದ ಸಂಶೋಧಕ ಗಂಗಾಧರ್, ರೈಲ್ವೆ ಇಲಾಖೆ ನಿವೃತ್ತ ನೌಕರರಾದ ಚೆನ್ನಪ್ಪ, ರಾಮಡಿಹಳ್ಳಿ ವಿನಯ್, ಜಿಲ್ಲಾ ದಲಿತ ಸಂಘರ್ಷ ಸಮಿತಿ ಸಂಘಟನಾ ಸಂಚಾಲಕ ಡೊಂಕಿಹಳ್ಳಿ ರಾಮಣ್ಣ, ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕ ಜಗದೀಶ್, ಪುರರಾಮಚಂದ್ರ, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀದೇವಮ್ಮ, ಗ್ರಾಮ ಪಂಚಾಯಿತಿ ಸದಸ್ಯ ರಾಘವೇಂದ್ರ, ಹೊಣ್ಣೇನಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯ ಜಯಣ್ಣ, ದಲಿತ ಸಂಘರ್ಷ ಸಮಿತಿ ನಗರ ಘಟಕದ ಅಧ್ಯಕ್ಷ ಶಿವಣ್ಣ, ಸಂಚಾಲಕರಾದ ಹೊನ್ನೇಹಳ್ಳಿ ಕೃಷ್ಣಪ್ಪ, ಸಂಪಿಗೆ ಹೊಸಳ್ಳಿ ವಿಎಸ್ ಎಸ್ಎನ್ ನಿರ್ದೇಶಕರಾದ ಕಿರಣ್ ಕುಮಾರ್, ಬುಡುಗನಹಳ್ಳಿ ಗ್ರಾಮದ ಯುವಕರು ಹಾಗೂ ಮಹಿಳೆಯರು, ಶಾಲಾ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವರದಿ ಸುರೇಶ್ ಬಾಬು, ತುರುವೇಕೆರೆ. ಇವತ್ತ ಅನಾವರಣ ಮಾಡ್ತಾ ಇದ್ದಾರೆ. ಎಲ್ಲರೂ ಚಪ್ಪಾಳೆ ಹೊಡೆಯುವ ಮೂಲಕ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಬಹಳ ಜನ ಇದು ಮಾಡೋ ಸ್ವಲ್ಪ ಎಲ್ಲ ಭೀಮ ಬಂಧುಗಳೇ, ಈ ದಿನ ಒಂದು ಪುಟ್ಟ ಗ್ರಾಮದಲ್ಲಿ ಬುಗುಡ್ನಳ್ಳಿ ಎನ್ನುವ ಗ್ರಾಮ ಏನಿದೆ, ಬಹುಶಃ ಇದೊಂದು ರೀತಿಯ ನನ್ನ ಆಲೋಚನೆ ದೀಪ ಇದ್ದಂಗೆ ಅಂತೇಳಿ ನನ್ನ ಆಲೋಚನೆ. ಯಾಕಪ್ಪ ಅಂತಂದ್ರೆ ಎಲ್ಲಾ ಕಡೆಯಿಂದಲೂ ಕೂಡ ಇಂಟೀರಿಯರೇ, ಈ ಕಡೆಯಿಂದ ಬಂದ್ರು ಕೂಡ ಎಲ್ಲ ಇಂಟೀರಿಯರು, ಸೊ ಈ ಕಡೆಯಿಂದ ಬಂದ್ರು ಕೂಡ ಇಂಟೀರಿಯರು, ಬಹಳ ಮಧ್ಯದಲ್ಲಿ ಇದೀರಿ. ಈ ದ್ವೀಪ ಅನ್ನುವ ಪ್ರದೇಶದಲ್ಲಿ ಇದ್ಕೊಂಡು ದ್ವೀಪವನ್ನ ನೀವು ಬೆಳಗ್ತಾ ಇದ್ರಿ. ಆ ದ್ವೀಪ ಯಾವುದು ಅಂತಂದ್ರೆ ಅಂಬೇಡ್ಕರ್ ಹಚ್ಚಿದ ದ್ವೀಪವನ್ನ ನೀವು ಬೆಳಗ್ತಾ ಇದ್ರಿ. ಬಹುತೇಕ ಇದು ನನ್ನ ಆಲೋಚನೆ. ಬಂದ್ರೆ ಇವತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ವೃತ್ತದ ಉದ್ಘಾಟನಾ ಸಮಾರಂಭವನ್ನ ಇಟ್ಕೊಂಡಿದ್ರಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಪ್ರೀತಿಯ ಸ್ನೇಹಿತರು, ಗೆಳೆಯರು ಆಗಿರ್ತಕ್ಕಂಥ ನರಸಿಂಹರಾಜು ಸರ್ ಅವರೇ, ಎಪಿಎಂಸಿ ಅಧ್ಯಕ್ಷರು, ಹಾಲಿ ಗ್ರಾಮ ಪಂಚಾಯತಿಯ ಸದಸ್ಯರು ಹಾಗೂ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಆಗಿರ್ತಕ್ಕಂಥ ಹನುಮಂತಣ್ಣ ಅವರೇ, ಮತ್ತೆ ಡೊಂಕಿಹಳ್ಳಿ ರಾಮಣ್ಣ ಅವರು, ಚಲವಾದಿ ಮಹಾಸಭಾದ ಅಧ್ಯಕ್ಷರು, ಹಾಗೆ ನಮ್ಮ ಮಹಿಳಾ ಹೋರಾಟಗಾರ್ತಿಯರಲ್ಲಿ ಏಕೈಕ ಮಹಿಳಾ ಹೋರಾಟಗಾರ್ತಿ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ಲಕ್ಷ್ಮೀದೇವತಾ ಅವರೇ, ಮತ್ತೆ ನರಸಿಂಹಮೂರ್ತಿ ಸರ್ ಅವರೇ, ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ನನ್ನ ಭೀಮ ಅನುಯಾಯಿಗಳು ಮತ್ತು ಭೀಮ ಬಂಧುಗಳಿಗೆ ಉತ್ಪೂರ್ವವಾದ ವಂದನೆಗಳನ್ನು ಅರ್ಪಿಸೋಣ. ಎಲ್ಲರೂ ಕನ್ನಡ ತಕ್ಷಣ ಬೇಕಾಗಿದ್ದಾರೆ.
ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಬೈ ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.